ಚಲನಚಿತ್ರ ನಟ ರಕ್ಷಿತ್ ಶೆಟ್ಟಿಯ ಬಗ್ಗೆ ಖಾಸಗಿ ವಾಹಿನಿಯಲ್ಲಿ ನಿಂದಿಸಿ ಅವಮಾನ ಮಾಡಲಾಗಿದೆ ಎಂದು ಆರೋಪಿಸಿ ಕಾಪು ಬಂಟರ ಸಂಘ ಉಡುಪಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳನ್ನ ಭೇಟಿಯನ್ನ ಮಾಡಿ ಖಾಸಗಿ ವಾಹಿನಿಯ ವಿರುದ್ಧ ಕ್ರಮವನ್ನ ಕೈಗೊಳ್ಳುವಂತೆ ಮನವಿಯನ್ನ ಮಾಡಿದೆ. ಬಂಟ ಸಮುದಾಯಕ್ಕೆ ಸೇರಿದ ಈ ನಟನನ್ನ ಖಾಸಗಿ ಚಾನೆಲ್ ಹೀನಾಯವಾಗಿ ನಿಂದಿಸಿದೆ. ಇದು ಬಂಟ ಸಮುದಾಯಕ್ಕೆ ಅಪಾರ ನೋವನ್ನು ತಂದಿದೆ ಎಂದು ಸಂಘದ ಅಧ್ಯಕ್ಷ ಕೆ ವಾಸುದೇವ ಶೆಟ್ಟಿ ಮಾಧ್ಯಮಗಳಿಗೆ ತಿಳಿಸಿದ್ದಾರೆ. ಖಾಸಗಿ ವಾಹಿನಿಯ ಸಂಬಂಧಪಟ್ಟವರು ಕ್ಷಮೆಯನ್ನ ಯಾಚಿಸಬೇಕು ಮತ್ತು ಕಾರ್ಯಕ್ರಮ ಪ್ರಸಾರ ಮಾಡಲು ಬೆಂಬಲಿಸಿದ ಕಾರ್ಯಕ್ರಮ ನಿರೂಪಕರ ಮೇಲೆ ಕ್ರಮವನ್ನ ಕೈಗೊಳ್ಳಬೇಕೆಂದು ಬಂಟರ ಮುಖಂಡ ಕಾಪು ಲೀಲಾಧರ ಶೆಟ್ಟಿ ಆಗ್ರಹವನ್ನ ಮಾಡಿದ್ದಾರೆ. ಈ ಸಂದರ್ಭ ಕಾಪು ಬಂಟರ ಸಂಘದ ಅಧ್ಯಕ್ಷರಾದ ಕೆ ವಾಸುದೇವ ಶೆಟ್ಟಿ, ಕಾಪು ಬಂಟರ ಸಂಘದ ಮುಖಂಡರಾದ ರವಿರಾಜ ಶೆಟ್ಟಿ, ರತ್ನಾಕರ ಶೆಟ್ಟಿ, ಬಾಲಕೃಷ್ಣ ಶೆಟ್ಟಿ, ಕಾಪು ಲೀಲಾಧರ ಶೆಟ್ಟಿ, ರತ್ನಾಕರ ಹೆಗ್ಗಡೆ, ಜಯಲಕ್ಷ್ಮಿ ಯಶ್ ಶೆಟ್ಟಿ, ನಿರ್ಮಲ್ ಕುಮಾರ್ ಹೆಗಡೆ, ದಿವಾಕರ ಬಿ ಶೆಟ್ಟಿ, ಯೋಗೇಶ್ ಶೆಟ್ಟಿ, ಪ್ರಭತ್ ಶೆಟ್ಟಿ, ರಾಜೇಶ್ ಶೆಟ್ಟಿ, ದಯಾನಂದ ಶೆಟ್ಟಿ, ಕರುಣಾಕರ ಶೆಟ್ಟಿ ಉಪಸ್ಥಿತರಿದ್ದರು. ನಾವು ಕಾಪು ಬಂಟರ ಸಂಘದ ವತಿಯಿಂದ ಇವತ್ತು ಉಡುಪಿ ಪೊಲೀಸ್ ವರಿಷ್ಠಾಧಿಕಾರಿಯವರಿಗೆ ಒಂದು ಮನವಿಯನ್ನು ಕೊಟ್ಟಿದ್ದೇವೆ. ನಮ್ಮ ಜಿಲ್ಲೆಯ, ನಮ್ಮ ಕರಾವಳಿಯ ಒಬ್ಬ ಉದಯೋನ್ಮುಖ ನಮ್ಮ ಸಮಾಜದ ಚಿತ್ರನಟ ರಕ್ಷಿತಿಗೆ ಒಂದು ಖಾಸಗಿ ಚಾನಲ್ನಲ್ಲಿ ಭಾಳ ಹೀನಾಯವಾಗಿ ನಿಂದಿಸಿದ್ದಾರೆ. ಈ ನಿಂದಿಸಿದ್ದು ಸತ್ಯಾಂಶ ಇದ್ದರೆ ನಾವು ಅದನ್ನು ಒಪ್ಪಿಕೊಳ್ತಿದ್ದೆವು. ಆದರೆ ಈ ಬಗ್ಗೆ ಏನೋ ಒಂದು ವಿಷಯ ಗೊತ್ತಿಲ್ಲದೆ ಆ ಆ್ಯಂಕರ್ ದಿವ್ಯಜ್ಯೋತಿ ಎಂಬುವರು ಬಹಳ ಹೀನಾಯವಾಗಿ ಮಾಡಿದ್ದಾರೆ. ಅದರಲ್ಲಿಯೂ ನಮ್ಮ ಸಮಾಜವನ್ನೇ ಹೀಯಾಳಿಸಿದ ಹಾಗೆ ಮಾತಾಡಿದ್ದಾರೆ. ನೋಡಮ್ಮ, ನಿನಗೆ ನಾವೊಂದು ಹೇಳುವುದಾದರೆ, ರಕ್ಷಿತ್ ಶೆಟ್ಟಿ ಎಲ್ಲಿಯೂ ಫುಟ್ಪಾತಿಂದ ಬಂದವ ಅಲ್ಲ. ಅವ ಹುಟ್ಟುವಾಗಲೇ ಅವನ ತಂದೆ ಶ್ರೀಮಂತರು. ಅವನು ಇಂಜಿನಿಯರಿಂಗ್ ಪದವೀಧರ. ಅವನಿಗೆ ಏನೋ ನಾಟಕ ಸಿನಿಮಾದ ಹುಚ್ಚು ಇತ್ತು. ಅವನು ಅದಕ್ಕಾಗಿ ಹೋಗಿ ಸಿನಿಮಾದಿಂದ ಬೆಳೆದಿದ್ದಾನೆ ಬಿಟ್ಟರೆ ಅವನಿಗೆ ಹೊಟ್ಟೆ ತುಂಬಿಸಲಿಕ್ಕಾಗಿ ಅವ ಸಿನಿಮಾಕ್ಕೆ ಹೋಗಲಿಲ್ಲ. ಇದನ್ನೊಂದು ನಿಮ್ಮ ಗಮನಕ್ಕೆ ತರ್ತಾ ಇದ್ದೇನೆ. ಅದೇ ರೀತಿ ಬೇರೆ ಬೇರೆ ರೀತಿಯಲ್ಲಿ ನಿಮಗೆ ಯಾರ ಕುಮ್ಮಕ್ಕಿಂದ ನೀವು ಮಾತಾಡಿದ್ದೀರಿ ಅಂತ ಗೊತ್ತಿಲ್ಲ. ಅದರಲ್ಲಿ ನೀವು ಪುಷ್ಕರ್ ಮಲ್ಲಿಕಾರ್ಜುನ್ನವರ ಹೆಸರನ್ನು ಉಲ್ಲೇಖಿಸಿದ್ದೀರಿ. ಅವರ ಬಗ್ಗೆಯೂ ನಮಗೆ ಗೊತ್ತಿದೆ. ಕಾಪು ಬಂಟರ ಸಂಘಕ್ಕೆ ಅವರು ಕೂಡ ಈ ಬಗ್ಗೆ ಎಚ್ಚರಿಕೆ ತಗೊಳ್ಬೇಕು. ನಿಮಗೆ ಇದು ಶೋಭೆ ಅಲ್ಲ. ನೀವು ಅವರೊಟ್ಟಿಗೆ ಇದ್ದು ಇದನ್ನು ಎಬ್ಬಿಸಿಕೊಟ್ಟಿದ್ದೀರಿ ಅಂತ ನಾವು ಎಣಿಸ್ತಾ ಇದ್ದೇವೆ. ಅದಕ್ಕೆ ದಯವಿಟ್ಟು ಈ ಟಿ ವಿ ಮಾಧ್ಯಮದ ಮುಖ್ಯಸ್ಥರಿಗೆ ನಮ್ಮ ಮನವಿ, ಇದನ್ನು ನೀವು ಕೂಡಲೇ ಈ ಬಗ್ಗೆ ನಿಮ್ಮೊಳಗೆ ಕ್ರಮ ಕೈಗೊಂಡು ನ್ಯಾಯವಾಗಿ ಏನು ನಡೆದಿದೆ ಎಂಬುದಾಗಿ ನಿಮ್ಮ ಆ್ಯಂಕರಿಗೆ ಇವರಿಗೆ ಎಚ್ಚರಿಕೆಯನ್ನು ನೀಡಬೇಕಾಗಿ ನಾವು ಈ ಮೂಲಕ ವಿನಂತಿಸ್ತಾ ಇದ್ದೇವೆ. ನಾವು ಕಾಪು ಬಂಟರ ಸಂಘದ ವತಿಯಿಂದ ಇವತ್ತು ಮಾನ್ಯ SP ಅವರಿಗೆ ಈ ಬಗ್ಗೆ ದೂರನ್ನು ಸಲ್ಲಿಸಿ ಸೂಕ್ತ ತನಿಖೆಯನ್ನು ನಡೆಸುವಂತೆ ನಾವು ಕೇಳಿಕೊಂಡಿದ್ದೇವೆ. ಈ ಖಾಸಗಿ ಚಾನಲನ್ನು ನಾವು ಭಾಳಷ್ಟು ಪ್ರೀತಿಯಿಂದ ಗೌರವದಿಂದ ಕಾಣುತ್ತಿದ್ದು, ಆದರೆ ಇಂಥ ಒಂದು ಹೇಯವಂತ ಘಟನೆಗಳನ್ನು ಕಂಡಾಗ ನಾವು ಪ್ರೀತಿಸುವುದು ಬೇಡ, ನೋಡುವುದು ಬೇಡ ಅಂತ ನಮಗೆ ಅನ್ನಿಸ್ತದೆ. ಆದ್ರೂ ಕೂಡ ನಮ್ಮ ಪಬ್ಲಿಕ್ TV ಅಂಥ ಚಾನಲನ್ನು ನಾವು ಇನ್ನು ನೋಡುವುದು ಬೇಡ ಅಂತ ನಮಗೆ ಅನ್ನಿಸ್ತದೆ. ಆದರೆ ಇಂಥ ಘಟನೆಗಳು ನಡೆದಾಗ ಅವರು ಭಾಳ ಮುಂಜಾಗ್ರತೆ ವಹಿಸಿ ಆ ಬಗ್ಗೆ ಸ್ಥೂಲವಾದ ವಿವರಗಳನ್ನು ಸಂಗ್ರಹಿಸಿ ನಂತರ ಇದನ್ನು ಪ್ರಕಟಿಸಬೇಕು, ಮಾತಾಡಬೇಕು ಅಂತ ನಾನು ಈ ಮೂಲಕವಾಗಿ ಚಾನಲ್ಗೆ ನಾವು ಕೇಳ್ತಾ ಇದ್ದೇವೆ. ಇನ್ನು ಮುಂದೆ ಅಂಥ ಘಟನೆಗಳು ನಡೆಯದಂತೆ ಮಾಧ್ಯಮದ ವರಿಷ್ಠಾಧಿಕಾರಿಗಳು, ಮುಖ್ಯಾಧಿಕಾರಿಗಳು ಸೂಕ್ತ ಕ್ರಮವನ್ನು ತಗೊಳ್ಬೇಕು ಅಂತ ಈ ಮೂಲಕವಾಗಿ ನಾವು ಬಂಟರ ಸಂಘದ ವತಿಯಿಂದ ಪ್ರತಿಭಟನೆಯನ್ನು ಮಾಡ್ತೇವೆ ಹಾಗೂ ಅದನ್ನು ಖಂಡಿಸ್ತಾ ಇದ್ದೇವೆ.